ಅಕ್ಕಪಕ್ಕದಲ್ಲಿ ಇರುವವರೆಲ್ಲ ಚಪ್ಪಲಿಯನ್ನು ಹಾಕಿದ್ದಾರೆ. ಹಾಗಾದ್ರೆ ಅವನದ್ದೇ ತಪ್ಪು, ಇದು ಕೇವಲ ತಪ್ಪು ಅಲ್ಲ, ಇದು ಅಕ್ಷಮ್ಯ. ಈ ಜಾಗದಲ್ಲಿ ಚಪ್ಪಲಿ ಹಾಕುವುದಕ್ಕೆ ಅವಕಾಶವಿದೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ನಯನತಾರ ಹಿಂದೂ ಧರ್ಮಕ್ಕೆ ಅಪಮಾನವನ್ನ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಗುರುವಾರವಷ್ಟೇ ನಯನತಾರ ನಿರ್ದೇಶಕ ವಿಘ್ನೇಶ್ ಶಿವನ್ ಅವರ ಜೊತೆಗೆ ಸಪ್ತಪದಿ ತುಳಿದಿದ್ದಾರೆ. ಹಾಗೆ ಮದುವೆಯ ನಂತರ ಅವರು ಆರಾಧಿಸುವಂತಹ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆಂದು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ ಎಲ್ಲ ಆದ್ಮೇಲೆ ಇವರು ಈ ದೇವಸ್ಥಾನದ ಆವರಣದಲ್ಲಿ ಚಪ್ಪಲಿ ಹಾಕಿಕೊಂಡಂತಹ ದೃಶ್ಯಾವಳಿಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಯನತಾರ ಅವರು ದೇವಸ್ಥಾನದ ಆವರಣದಲ್ಲಿ ಚಪ್ಪಲಿ ಹಾಕೊಂಡು ಬಂದಿದ್ದಾರೆ, ಹೀಗಾಗಿ ಹಿಂದೂಗಳ ಭಾವನೆಗೆ ಇದು ಧಕ್ಕೆಯಾಗಿದೆ ಅಂತ ಇವಾಗ ಸಿಕ್ಕಾಪಟ್ಟೆ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾನೆ ಇದೆ. ಆದರೆ ಇದರ ಸತ್ಯಾಸತ್ಯತೆಯನ್ನು ಯಾರು ಕೂಡ ಅರಿತಾ ಇಲ್ಲ. ಇದೀಗ ನೀವು ಏನು ಫೋಟೋವನ್ನು ಏನು ನೋಡ್ತಾ ಇದ್ದೀರಾ, ಇದರಲ್ಲೇ ಸರಿಯಾಗಿ ಗಮನಿಸಿ. ಇಲ್ಲಿ ಕೇವಲ ನಯನತಾರ ಅವರು ಮಾತ್ರ ಚಪ್ಪಲಿಯನ್ನು ಹಾಕಿಲ್ಲ, ಅಕ್ಕಪಕ್ಕದಲ್ಲಿ ಇರುವವರೆಲ್ಲ ಚಪ್ಪಲಿಯನ್ನು ಹಾಕಿದ್ದಾರೆ. ಹಾಗಾದ್ರೆ ಕೇವಲ ಇಲ್ಲಿ ನಯನತಾರ ಅವರು ಮಾಡಿದ್ದು ಮಾತ್ರ ತಪ್ಪಾ, ಮಿಕ್ಕವರು ಮಾಡಿರೋದು ತಪ್ಪಲ್ವಾ? ಹೀಗೊಂದು ಪ್ರಶ್ನೆ ಉದ್ಭವ ಆಗಿ ಆಗುತ್ತೆ. ಇದಕ್ಕೂ ಮಿಗಿಲಾಗಿ ಭಕ್ತರಿಂದ ಆಕ್ರೋಶ ಏನು ವ್ಯಕ್ತವಾಯಿತು, ಇದಕ್ಕೆ ಟಿಟಿಡಿ ಕೂಡ ಸ್ಪಷ್ಟನೆ ನೀಡಿದೆ. ಈ ಜಾಗದಲ್ಲಿ ಚಪ್ಪಲಿ ಹಾಕುವುದಕ್ಕೆ ಅವಕಾಶವಿದೆ, ಹೀಗಾಗಿ ನಯನತಾರ ಅವರು ಚಪ್ಪಲಿ ಹಾಕಿದ್ದಾರೆ, ಇದು ತಪ್ಪಲ್ಲ ಅಂತ. ಅದು ಯಾರೋ ಒಬ್ಬ ಕಿಡಿಗೇಡಿ ಅವನಿಗೆ ಮಾಡಕ್ಕೇನು ಕೆಲಸ ಇಲ್ಲ ಅಂತ ಹೇಳಿ ಏನೇನೋ ಬಾಯಿಗೆ ಬಂದಂತೆ ಸುಳ್ಳಾಗಿ ಅಪಪ್ರಚಾರವನ್ನು ಮಾಡಿದ್ರೆ ಜನತೆಯೂ ಅಷ್ಟೇ, ಅಂದ್ರೆ ಅದು ಧಾರ್ಮಿಕ ವಿಚಾರ ಆಗಿದ್ದರಿಂದ ಜನತೆ ರೊಚ್ಚಿಗೆ ಹೇಳ್ತಾರೆ. ಹೀಗಾಗಿ ಇದು ಜನಗಳ ತಪ್ಪಲ್ಲ. ಅವನು ಯಾರು ಆರಂಭಿಕವಾಗಿ ವೈರಲ್ ಮಾಡಿದ್ನೋ ಅವನದ್ದೇ ತಪ್ಪು, ಇದು ಕೇವಲ ತಪ್ಪು ಅಲ್ಲ, ಇದು ಅಕ್ಷಮ್ಯ. ಯಾಕಂತೇಳಿ ಇದು ಕಮ್ಯುನಲ್ ವಿಚಾರ, ಒಂದು ಧಾರ್ಮಿಕ ವಿಚಾರ. ಇಂತಹ ವಿಚಾರವನ್ನ ಪ್ರಮೋಟ್ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಸುಳ್ಳಾಗಿ ಪ್ರಮೋಟ್ ಮಾಡಿದ್ರೆ ಅದೆಷ್ಟೋ ಮಂದಿ ಭಕ್ತರಿಗೆ ಘಾಸಿ ಆಗ್ಬಹುದು. ಇಲ್ಲಿ ನಯನತಾರ ಅವರು ಅಪಚಾರ ಮಾಡಿಲ್ಲ, ಬದಲಾಗಿ ಮೊದಲು ಇದನ್ನು ಯಾರು ವೈರಲ್ ಮಾಡಿದ್ನೋ ಅವನೇ ಹಿಂದೂ ಧರ್ಮಕ್ಕೆ ಅಪಚಾರವನ್ನು ಎಸಗಿದ್ದು, ಅವರು ಮಾಡಿದ್ದು ತಪ್ಪು. ಸ್ವತಃ ಟಿಟಿಡಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ರು ಕೂಡ ಒಂದಿಷ್ಟು ಮಂದಿ ಪ್ರಸ್ತುತ ಕೂಡ ಈ ಬಗ್ಗೆ ಅಪಪ್ರಚಾರ ಮಾಡ್ತಾನೆ ಇದ್ದಾರೆ. ಅದ್ಯಾರು ನಯನತಾರ ಅವರಿಗೆ ಆಗದಂತಹ ದುಷ್ಕರ್ಮಿಗಳಂತ ಹೇಳ್ಬೋದು ಇವರನ್ನ. ಇನ್ನು ಮೂಲತಃ ನಯನತಾರ ಅವರು ಹಿಂದೂ ಧರ್ಮೀಯರಲ್ಲ, ಅವರು ಕ್ರಿಶ್ಚಿಯನ್ ಧರ್ಮೀಯರು, ಮೂಲ ಧರ್ಮವನ್ನೇ ಬಿಗಿದಪ್ಪಿಕೊಂಡವರು. ಅದೇನೇ ಇರಲಿ, ನಯನತಾರ ಅವರು ಇದೀಗ ವಿಘ್ನೇಶ್ ಶಿವನ್ ಅವರ ಜೊತೆಗೆ ವಿವಾಹವಾಗಿದ್ದಾರೆ. ಹಾಗೆ ತಾನು ನಂಬಿರುವಂತಹ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆಂದು ಬಂದಿದ್ದಾರೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದಂತಹ ನಯನತಾರ ಹಾಗೆ ಶಿವನ್ ದಂಪತಿಗಳು ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ. ವಿಘ್ನೇಶ್ ಅವರು ಬಿಳಿ ಪಂಚೆ ಅಂಗಿಯನ್ನು ತೊಟ್ಟಿದ್ರೆ, ನಯನತಾರ ಅವರು ಹಳದಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸಿದ್ದಾರೆ. ಅದೇನೇ ಇರಲಿ, ಇವರ ಮುಂದಿನ ಜೀವನ ಸುಖಕರವಾಗಿರ್ಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಅಕ್ಕಪಕ್ಕದಲ್ಲಿ ಇರುವವರೆಲ್ಲ ಚಪ್ಪಲಿಯನ್ನು ಹಾಕಿದ್ದಾರೆ. ಹಾಗಾದ್ರೆ ಅವನದ್ದೇ ತಪ್ಪು, ಇದು ಕೇವಲ ತಪ್ಪು ಅಲ್ಲ, ಇದು ಅಕ್ಷಮ್ಯ. ಈ ಜಾಗದಲ್ಲಿ ಚಪ್ಪಲಿ ಹಾಕುವುದಕ್ಕೆ ಅವಕಾಶವಿದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.